ವಿಸರ್ಜನೆ ಮಲ್ಪಡಕಾಲೋಡು ವಾ ಲೋಪದ ಸುಗರಂದೆ ಎಡ್ಡೆ ರೀತಿ ನಡ್ಪಡಾಕೋಲ್ಲ ನಡ್ಪಡಾಕೋಲ್ಲ ಶೋಭಾ ದಾಮೋದರ್ ನಾಯಕ್, ಅದೇ ರೀತಿ ನಮ್ಮ ಸಂಸ್ಥೆಗೆ ಸದಾ ಸಹಕಾರವನ್ನು ನೀಡುತ್ತಾ ಬಂದಿರುವಂತಹ ಶ್ರೀಮತಿ ಮಮತಾ ಶೆಟ್ಟಿ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸಿಕೊಂಡವರಿದ್ದಾರೆ. ಅದೇ ರೀತಿ ಸಂಸ್ಥೆಯ ಗೌರವಾಧ್ಯಕ್ಷರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸಿಕೊಂಡವರಿದ್ದಾರೆ. ಮಟ್ಟಕ್ಕೆ ಬರುವುದಿಲ್ಲ, ಅದರ ಜೊತೆಗೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾ ಇದೆ ಅಂತಿದ್ರೆ ಅದರ ಹಿಂದೆ ವೀರಮಾರುತಿ ವ್ಯಾಯಾಮ ಶಾಲೆಯ ಸದಸ್ಯರ ಪಾತ್ರವು ಕೂಡ ಬಹಳ ದೊಡ್ಡದು. 14 ವರ್ಷಗಳಿಂದ ಹುಲಿವೇಷವನ್ನು ಧರಿಸಿ ಸದಸ್ಯರ ಪಾತ್ರವು ಕೂಡ ದೊಡ್ಡದು. ಅದರ ಜೊತೆಗೆ ಊರಿನ ದಾನಿಗಳು, ಅದರ ಜೊತೆಗೆ ಸಂಸ್ಥೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವಂತಹ ಸರ್ವರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಕಳೆದ ಬಾರಿಯೂ ಕೂಡ ಕೊರೋನಾದಂತ ಸಮಯದಲ್ಲಿ ಕೂಡ ಕೇವಲ ಲೋಕಾನ ಸೇವೆಗಳನ್ನು ಮಾಡುವ ಮುಖ ಟೊಪ್ಪಿ ಪಾಡು ಅಂದ ಐಕ್ಯ ಬಕ್ಕ ತಾರೆ ಮುಟ್ಟಾಗ ಟೊಪ್ಪಿ ಪಾಡಗ ಬಕ್ಕ ಪಡ್ತಾಗ ನೀರು ಪಾಡ ಟೊಪ್ಪಿ ಬರೋಣ ತೂತು ತಳ್ತಂಪಲ್ಲಿ ಅಕ್ಷಯ್ ದುಬ್ಬಲ್ಲ ಅದೇ ರೀತಿ ಎಲ್ಲರನ್ನ ಗೌರವಿಸಿದಂತಹ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಶೆಟ್ಟಿ ಬಳಿಕಡೆ ಬಡಮನಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಅಭಿನಂದಿಸಿಕೊಂಡು ಸಂಸ್ಥೆ 35 ವರ್ಷಗಳ ಹಾದಿಯ ಸಂಸ್ಥೆಯ ಸದಸ್ಯರಿದ್ದ ನಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಶೆಟ್ಟಿ ಮತ್ತು ಹುಲಿವೇಷಧಾರಿಗಳಿಗೆ ಸುದ್ದಿಯ ವ್ಯವಸ್ಥೆಯನ್ನು ಹೊಂದಿಕೊಟ್ಟು ಬಹಳ ಸೂಕ್ತ ರೀತಿಯಲ್ಲಿ ನಮಗೆ ಸಹಕಾರವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅದೇ ರೀತಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಅದರ ಜೊತೆಗೆ
ಸುಮಿತ್ ಮತ್ತವರ ತಂಡ ಶ್ರೀ ವೀರಮಾರುತಿ ಆರ್ಟ್ಸ್ ಪ್ರತಿ ವರ್ಷವೂ ಕೂಡ ಹುಲಿವೇಷಧಾರಿಗಳಿಗೆ ವೇಷವನ್ನು ಧರಿಸಿಕೊಂಡು ಅದರ ಜೊತೆಗೆ ಈ ಬಾರಿಯೂ ವಿಭಿನ್ನವಾದಂತಹ ಹುಲಿವೇಷಧಾರಿಗಳಿಗೆ ವೇಷವನ್ನು ಧರಿಸಿದಂತಹ ಶ್ವೇತ ಮಂಜುನಾಥ್ ಇವರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವಂತಹ ಕೆರಳ್ಕೊಬೆಟ್ಟಿ ಗ್ರಾಮದ ವೀರಮಾರುತಿ ವ್ಯಾಯಾಮ ಶಾಲೆದ ಹಲವು ವರ್ಷ ಇತ್ತ ಪಿದಾಟ್ನ ಗಲ್ಗೆಡಿದ ಆನೆ ವಿಷದೋಷವು ಈ ಮಣ್ಣದ ಗುಣನ ಶ್ರೀದೇವಿ ಭೂದೇವಿ ಇಷ್ಟು ಪರಮಾತ್ಮನ ಈ ಕ್ಷೇತ್ರಡು ವೀರಮಾತಿನ ಸನ್ನಿಧಿ ಇತ್ತ ಪತ್ತಪ್ಪ ಬಾಂಡು ವೇಷಭೂಷಣ ಮಂತೆ ಪಿದಾಟ್ನ ಗಲ್ಗೆಡು ವಿಷದೋಷ ನಾವೇನು ಕಡಪು ರಾಜ್ಯೋಪಾಡ್ದು ಅಮೃತನು ಪಟಸೇರ್ಪಾದ ಗುರು ಪಣ್ಣ ನಮ್ಮ ಸರ್ವೆಲ್ಲ ಪ್ರಾರ್ಥನೆ ಪಿದಾಟ್ನ ಗಲ್ಗೆಡು ಅಪ್ಪೆ ಕೊಲ್ಲೂರು ಮುಕಾಂಬಿಕೆಯನ್ನು ದುಂಬುದಿ ಒಂದು ಅಪ್ಪೆ ಭಗವತಿಯನ್ನು ದುಂಬುದಿ ಒಂದು ನವ ದುಡುಕಿಯರನ್ನು ನೆನವರಿಕೆ ಮಲ್ತೊಂದು ಮಹಾಗಣಪತಿಯನ್ನು ದುಂಬುದಿ ಒಂದು ಅಂಚಿಡಿ ವೀರಮಾರುತಿನ ದುಂಬುದಿ ಒಂದು ಶ್ರೀದೇವಿ ಭೂದೇವಿ ವಿಷ್ಣು ಪರಮಾತ್ಮನ ದುಂಬುದಿ ಒಂದು ಅಗಲಗಲ ಇಲ್ಲಡೆ ದೈವ ದೇವರನ್ನು ಏರ ಆರಾಧನೆ ಮಲ್ಪೇರ ಅಗಲೆನ್ನ ಈ ಕಾಲುಡೆಗಳು ಪ್ರಾರ್ಥನೆ ಮಲ್ಪರು ಎರೆಗಳ ಆಕರ್ಷಣೆ ಅವಂದ ಎಡ್ಡ ರೀತಿದು ಇನೀತ ಪಿದಾಡ್ನಿಗಲ್ಗೆಡು ಎಡ್ಡ ರೀತಿಯಲ್ಲಿ ಭತ್ತದ ಮೂಲ ಎತ್ತಲಕ್ಕಾಗಲೇ ಬೆರಿ ಸಹಾಯ ಕೊಡ್ದು ಕೊಡ್ಲುಡು ನಡಪ್ರಾ ಕೊರಡು ಬಂಡದು ಅಪ್ಪೆ ಅಂಚನೆಯನ್ನ ಗುರುವಾಯಿನಂಚಿನ ಆ ಗುರು ಹಿರಿಯರನ್ನ ನೆನವರಿಕೆ ಮಲ್ತೊಂದು ಇದ್ದ ಕೊಲ್ಲೂರಮ್ಮನ ದುಮ್ಮುದಿ ಒಂದು ವಿಸರ್ಜನೆ ಮಲ್ಪನ ಕಾಲುಡು ವಾ ಲೋಪದೋಷವರಂದ ಎಡ್ಡ ರೀತಿ ನಡ್ಪಡಾಕ